ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕ ಮತ್ತು ಜ್ಞಾನಗಂಗಾ ಪುಸ್ತಕ ಮಳಿಗೆ ಇವರ ಆಶ್ರಯದಲ್ಲಿ ಡಿಸೆಂಬರ್ 14ರಿಂದ 16ರವರೆಗೆ ಪುತ್ತೂರು ಟೌನ್ ಹಾಲ್ನ ಬ್ಯಾಂಕ್ ಸಭಾಂಗಣದಲ್ಲಿ ಸಾಹಿತ್ಯ ಸೌರಭ ಪುಸ್ತಕ ಹಬ್ಬ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷ ವಿ ಐತಪ್ಪ ನಾಯ್ಕ್ ತಿಳಿಸಿದರು. ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 14ರಂದು ಸಂಜೆ 5:30ಕ್ಕೆ ಪುಸ್ತಕ ಪ್ರದರ್ಶನ ಉದ್ಘಾಟನೆ ಹಾಗೂ ವಿಬಿ ಅರ್ತಿಕಜೆ ಅವರ ಕೃತಿ ನ್ಯಾಯಮಂಜರಿ ಮತ್ತು ಶಂಕರಿ ಶರ್ಮಾ ಅವರ ಭಾವಬಿಂದು ನೂತನ ಕೃತಿಗಳ ಲೋಕಾರ್ಪಣೆ ನಡೆಯಲಿದೆ. ಶಿಕ್ಷಕ ಕೇಶವ ಪೆರಾಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಕೃತಿಗಳನ್ನ ಹೊಸದಿಗಂತ ಪತ್ರಿಕೆಯ ಸ್ಥಾನೀಯ ಸಂಪಾದಕ ಪ್ರಕಾಶ್ ಇಳಂತಿಲ ಬಿಡುಗಡೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿವೇಕಾನಂದ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಶಕುಮಾರ್ ಎಂಕೆ ವಹಿಸಲಿದ್ದು, ಡಿಸೆಂಬರ್ 15ರಂದು ಸಂಜೆ 5 ಗಂಟೆಗೆ ಮಂಗಳೂರಿನ ಶ್ರೀನಿವಾಸರಾವ್ ಸಾವಿತ್ರಿ ದಂಪತಿಗೆ ಬೊಳಂತಕೋಡಿ ಕನ್ನಡ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಡಿಸೆಂಬರ್ 16ರಂದು ಬೆಳಗ್ಗೆ 9:30ಕ್ಕೆ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ, ಮಕ್ಕಳ ಕಲರವ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಅದೇ ರೀತಿ ನಾಡ್ದು ನಮ್ಮ ಈ ಇಡೀ ಕಾರ್ಯಕ್ರಮದ ಪುಸ್ತಕ ಪ್ರದರ್ಶನ ಉದ್ಘಾಟನೆ ಮಾಡಲಿಕ್ಕೆ ಕೇಶವ ಪೆರಾಜೆ ಅಂತೇಳಿ ಮುಖ್ಯ ಶಿಕ್ಷಕರಾಗಿ ಬಹಳ ಓದಿದವರು ಪೆರಾಜೆಯವರು ಅವರು ಬರ್ತಾರೆ. ಬಹುಶಃ ಗೊತ್ತಿರುವುದು ಮಾಧವ ಪೆರಾಜೆ ಸಾಹಿತಿಗಳು ಅವರ ಅಣ್ಣರು. ಹಾಗೆ ಕೃತಿ ಬಿಡುಗಡೆ ಮಾಡಲಿಕ್ಕೆ ಪ್ರಕಾಶ್ ಇಳಂತಿಲ ಸ್ಥಾನೀಯ ಸಂಪಾದಕರು ಸಂತೋಷಿದೆ ಹೊಸದಿಗಂತ ಅವರು ಬರ್ತಾರೆ. ಅಧ್ಯಕ್ಷತೆಯನ್ನು ಶ್ರೀಶಕುಮಾರ್ ವಹಿಸಿದ್ದಾರೆ. ಪುಸ್ತಕಗಳು ಕೃತಿ ನಮ್ಮ ಪೂಜ್ಯರಾದ ಪ್ರೊಫೆಸರ್ ವಿಬಿ ಅರ್ತಿಕಜೆಯವರ ನ್ಯಾಯಮಂಜರಿ ಎಂಬುದರ ಕೃತಿ, ಇನ್ನೊಂದು ಭಾವಬಿಂದು, ಇದು ಶಂಕರಿ ಶರ್ಮಾ ಅವರ ಕೃತಿಯಾಗಿರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ವಿಬಿ ಅರ್ತಿಕಜೆ, ನ್ಯಾಯವಾದಿ ಕೆಆರ್ ಆಚಾರ್ಯ ಮತ್ತು ಜ್ಞಾನಗಂಗಾ ಪುಸ್ತಕ ಮಳಿಗೆಯ ಪ್ರಕಾಶ್ ಕುಮಾರ್ ಕೊಡೆಂಕಿರಿ ಹಾಜರಿದ್ದರು.